ಬೊಳ್ನಾಡು ಶ್ರೀ ಚೀರುಂಬ ಭಗವತಿ ಮತ್ತು ವಿಟ್ಲ ಪಂಚಲಿಂಗೇಶ್ವರ ದೇವರ ಭೇಟಿ, ಭಕ್ತಿಯ ಪರವಶತೆಗೆ ಸಾಕ್ಷಿಯಾದ ಭಕ್ತ ಸಮೂಹ. ಬೊಳ್ನಾಡು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಸಿಂಹಮೂಲೆ ಎರುಂಬು ಇಲ್ಲಿ ನಡೆಯುತ್ತಿರುವ ಭರಣಿ ಮಹೋತ್ಸವದ ಅಂಗವಾಗಿ ಭಗವತಿ ಮಾತೆಯು ಇತಿಹಾಸ ಪ್ರಸಿದ್ಧವಾದ ವಿಟ್ಲ ಶ್ರೀ ಮಹತೋಬಾರ ಪಂಚಲಿಂಗೇಶ್ವರ ದೇವರ ಭೇಟಿ ಕಾರ್ಯಕ್ರಮ ನಡೆಯಿತು. ನಿನ್ನೆ ರಾತ್ರಿ 7 ಗಂಟೆಗೆ ನಡೆದ ಈ ಭೇಟಿ ಕಾರ್ಯಕ್ರಮದಲ್ಲಿ ಸಹಸ್ರ ಭಕ್ತರ ಸಮೂಹವೇ ಈ ಅಪೂರ್ವ ಸನ್ನಿವೇಶಕ್ಕೆ ಸಾಕ್ಷಿಯಾದರು. ಭಗವತಿ ಮಾತೆ ಮತ್ತು ಪಂಚಲಿಂಗೇಶ್ವರ ದೇವರ ಈ ಭೇಟಿಯನ್ನು ಕಣ್ಣಾರೆ ಕಂಡ ಭಕ್ತ ಸಮೂಹ ಭಾವಪರವಶರಾದರು. ಸುಮಾರು 600 ವರ್ಷಗಳ ಭವ್ಯ ಇತಿಹಾಸ ಇರುವ ಈ ಕ್ಷೇತ್ರ ಇತ್ತೀಚೆಗೆ ಜೀರ್ಣಾಧಾರಗೊಂಡು ಬ್ರಹ್ಮಕಲಶೋತ್ಸವವು ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಸಂಪನ್ನಗೊಂಡಿತು. Ayar!